542 ಕೋಟಿ ರು ವ್ಯವಹಾರ, 99.12% ವಸೂಲಾತಿ, 1.52 ಕೋಟಿ ರು ಲಾಭ, 104 ಕೋಟಿ ರು ಠೇವಣಿ ಸಂಗ್ರಹ, 97 ಕೋಟಿ ರು ಸಾಲ ವಿತರಣೆ. 2023-24ನೇ ಸಾಲಿನಲ್ಲಿ 9 ಶಾಖೆಗಳಲ್ಲೂ ದಾಖಲೆಯ ವ್ಯವಹಾರ. ಇದು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಪುತ್ತೂರು ಇದರ ದಾಖಲೆಯ ಇತಿಹಾಸ. ಗ್ರಾಹಕ ಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಪುತ್ತೂರಿನ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘ ಪ್ರಾಯೋಜಿತ ಪುತ್ತೂರಿನ ಎಪಿಎಂಸಿ ರಸ್ತೆಯಲ್ಲಿರುವ ಮಣಾಯಿ ಆರ್ಚ್ ಕಟ್ಟಡದಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿರುವ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಪುತ್ತೂರು ಇದರ ನೆಲ್ಯಾಡಿ ಶಾಖೆ ಇದೀಗ ದಶಮಾನೋತ್ಸವದ ಸಂಭ್ರಮದಲ್ಲಿದೆ. ಜೂನ್ 8ರಂದು ನೆಲ್ಯಾಡಿ ಡೆಂಜಾ ಕಾಂಪ್ಲೆಕ್ಸ್ನಲ್ಲಿರುವ ಶಾಖೆಯ ಕಚೇರಿಯಲ್ಲಿ ದಶಮಾನೋತ್ಸವ ಆಚರಿಸಲಾಯಿತು. ಕಳೆದ 10 ವರ್ಷಗಳಲ್ಲಿ ನೆಲ್ಯಾಡಿ ಶಾಖೆಯಲ್ಲಿ ದುಡಿದ ಪ್ರಬಂಧಕರು, ಸಿಬ್ಬಂದಿಗಳು, ಸಲಹಾ ಸಮಿತಿಯ ಸದಸ್ಯರು, ಉತ್ತಮ ಗ್ರಾಹಕರಿಗೆ ಗೌರವಾರ್ಪಣೆ ಸನ್ಮಾನ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾದ ಕುಶಲಪ್ಪ ಗೌಡ ಪೂವಾಜಿಯವರು ಮಾತನಾಡಿ, ಆಡಳಿತ ಮಂಡಳಿ, ಸಲಹಾ ಸಮಿತಿ, ಸಿಬ್ಬಂದಿಗಳು ಜೊತೆಯಾಗಿ ಸಾಗಿದಾಗ ಸಂಘ ಯಶಸ್ಸಿನ ಪಥದಲ್ಲಿ ಸಾಗಲಿದೆ. ಸಂಘದ ಉದ್ದೇಶ ಕೇವಲ ಲಾಭ ಪಡೆಯೋದು ಆಗಿರಬಾರದು, ಬಡವರ ಜೀವನ ಸುಧಾರಣೆಯೂ ಆಗಿರಬೇಕು. ಊರಿನ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಎಂದು ಹೇಳಿದರು. ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಎಷ್ಟು ಒಳ್ಳೆ ಜನಗಳಂತ ಹೇಳಿದರೆ ನಾವು ಕೊಟ್ಟ ಹಣವನ್ನು ಅಷ್ಟೇ ಕ್ರಮಬದ್ಧವಾಗಿ ಹಿಂತಿರುಗಿಸಿದ್ದಾರೆ. ಈಗ 100 ಕೋಟಿ ಅಲ್ಲ 150 ಕೋಟಿ ಕೊಡ್ತೇನೆ ಅಂತ ಹೇಳಿದರು. ಅಂಥ ಒಬ್ಬ ಅವರು ಭಾಳ ಒಳ್ಳೆಯ ಮನುಷ್ಯ ಅವರು. ಹಾಗಾಗಿ ಅಲ್ಲಿಯ ವ್ಯವಸ್ಥೆ ಅದು ಸಾವಿರ ಕೋಟಿ ಅಂತ ವ್ಯವಹಾರಗಳು, ಅದನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರ ಒಂದು ಶ್ರಮ, ಅವರ ಜಾಣತನ ಮತ್ತು ಅವರ ಬುದ್ಧಿವಂತಿಕೆ, ಅದು ಸದ್ಯಕ್ಕೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹುಷಾರಿದ್ದಾರೆ ಅವರು. ಅವರನ್ನು ಮೇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಒಬ್ಬ ಮನುಷ್ಯ, ಧೀಮಂತ ಮನುಷ್ಯ. ಹಾಗಾಗಿ ಇವತ್ತು DCC ಬ್ಯಾಂಕಿನ 110 ಶಾಖೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ನಡೀತಾ ಉಂಟು. ಒಂದು 2-3-4 ಬ್ಯಾಂಕು ಸ್ವಲ್ಪ ಲಾಸಲ್ಲಿ ಉಂಟು ಅಷ್ಟೇ. ನಾವಂದರೆ ಪ್ರತಿ ತಿಂಗಳು ಅದರ ಲೆಕ್ಕಾಚಾರ ಕೊಡ್ತಾರೆ. ನಮಗೆ ತಾಲೂಕಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಿಮ್ಮ ತಾಲೂಕಿನ ಬ್ರಾಂಚ್ಗಳನ್ನು ನೀವು ನೋಡ್ಕೊಳ್ಬೇಕು ಅಂತ. ಹಾಗಾಗಿ ಜವಾಬ್ದಾರಿಯಾಗಿ ಜಾಸ್ತಿ ಬರುವಾಗ ಈ ಕಡೆ ಸ್ವಲ್ಪ ನಮ್ಮದು ಸಂಬಂಧಗಳು ಕಮ್ಮಿ ಆಗ್ತದೆ. ಇನ್ನು ಸುರೇಶಣ್ಣ ದೊಡ್ಡ ಒಂದು ವ್ಯವಸ್ಥೆಯನ್ನು ಕೈ ಹಾಕಿದ್ದಾರೆ, ಮಾಡ್ತಾಯಿದ್ದಾರೆ. ಯಶಸ್ವಿ ಆಗಬೇಕು, ತಾವುಗಳು ಕೂಡ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು, ಊರಿಗೆ ಒಳ್ಳೆಯದಾಗಬೇಕು, ಅದುವೇ ನಮ್ಮ ಭಾವನೆ. ಹಾಗಾಗಿ ಈ ಬ್ಯಾಂಕ್ಗಳು ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಅವಕಾಶಕ್ಕಾಗಿ ನೀವು ಬಹಳ ಸಂತೋಷದಿಂದ ಸನ್ಮಾನಿಸಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಡಬ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ಸುರೇಶ್ ಬೈಲು ಅವರು ಮಾತನಾಡಿ, ಸಹಕಾರಿ ಸಂಘಗಳಿಂದ ಬಡವರಿಗೆ ಹೆಚ್ಚಿನ ಸೇವೆ ಸಿಗಬೇಕು. ಸಹಕಾರ ಸಂಘಗಳ ನಡುವೆ ಪೈಪೋಟಿ ಇರಬಾರದು. ಗ್ರಾಹಕರಿಗೆ ನಗುಮೊಗದ ಸೇವೆ, ಕನಿಷ್ಠ ದಾಖಲೆ ಪಡೆದು ಸುಲಲಿತ ಸೇವೆ ಒದಗಿಸಬೇಕು. ಎಲ್ಲಾ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗೂ ಸಂಘದ ಫಲ ಸಿಗಬೇಕು ಎಂದು ಹೇಳಿದರು. ನೂತನವಾಗಿ ಪ್ರಾರಂಭಗೊಂಡ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘಕ್ಕೆ ಸುಳ್ಯ ಶಾಖೆ ತಂದೆ, ಪುತ್ತೂರು ಶಾಖೆ ತಾಯಿ ಹಾಗೂ ಬೆಳ್ತಂಗಡಿ ಸಂಘ ಸಹೋದರನ ಸ್ಥಾನದಲ್ಲಿದೆ. ಕಡಬ ತಾಲೂಕು ಸಂಘದ ಬೆಳವಣಿಗೆಗೆ ಸಹಕಾರ ನೀಡಬೇಕು ಅಂತ ಹೇಳಿದರು. ಈಗ ನನಗೆ ಶುಭ ಹಾರೈಸಿರು ಕುಶಲಪ್ಪ ಅವರು ದೊಡ್ಡ ಸಾಹಸಕ್ಕೆ ಧುಮುಕಿದೆಯಲ್ಲಂತೂ ಗೊತ್ತು ಸರ್. ಆದರೆ ನಮಗೆ ನಮ್ಮ ಒಕ್ಕಲಿಗ ಗೌಡ ಸಂಘ ಅಥವಾ ಕಡಬ ತಾಲೂಕಾಗಿ ಸುಮಾರು 4 ವರ್ಷ ಆಯಿತು. ಕಡಬ ತಾಲೂಕಾಗಿ ಇತ್ತೀಚೆಗೆ ಡಿಸೆಂಬರ್ 26ಕ್ಕೆ ಉದ್ಘಾಟನೆಗೊಂಡಿದೆ. ನಮ್ಮ ಸಂಘದ, ನಮ್ಮ ತಾಲೂಕಿನ ಇರುವಿಕೆಯ ಅನ್ನು ತೋರಿಸಬೇಕಾದ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಆದ ಕಾರಣ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲೇ ಶಾಖೆಗಳು ನಡೆಯುವುದಿದ್ದರೂ ನಾವು ಈಗಾಗಲೇ 2-3 ಜನ ಗೌಡ ಸಂಘದ ಅಧ್ಯಕ್ಷರುಗಳಿದ್ದೇವೆ. ನಾವೆಲ್ಲರ ಕೂತು ಮಾತಾಡಬೇಕು. ಯಾಕಂದರೆ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸುಳ್ಯ, ಅದೇ ರೀತಿ ಒಕ್ಕಲಿಗ ಪತ್ತಿನ ಸಹಕಾರ ಸಂಘ ಪುತ್ತೂರು, ಇವುಗಳು 2 ದೊಡ್ಡ ಹೆಮ್ಮರವಾಗಿದೆ. ಇದರ ತಾಯಿ ಬೇರು ಪುತ್ತೂರಲ್ಲಿ ಮತ್ತು ಸುಳ್ಯದಲ್ಲಿದ್ದರು. ಅದರ ನೆರಳು ಸುಳ್ಯಕ್ಕೆ ಮತ್ತು ಪುತ್ತೂರಿಗೆ ಬಿದ್ದರು. ಇದರ ಬೇರುಗಳು ಕಡಬ ತಾಲೂಕಿನಲ್ಲಿವೆ. ಈ ಉದಾಹರಣೆಗೆ ಪ್ರವೀಣ್ ಕುಂಟ್ಯಾಣ ಇರ್ಬೋದು, ಸುದರ್ಶನ್ ಗೌಡ್ರು ಇರ್ಬೋದು, ಕೇರ್ನಾಟಕ ರಾಧಾಕೃಷ್ಣರು ಇರ್ಬೋದು, ಪಿಜಕಲ ಶಾಂತಪ್ಪ ಇರ್ಬೋದು, ಲಿಂಗಪ್ಪ ಗೌಡ್ರು ಕಡಂಬಿಯಲ್ಲಿ ಇರ್ಬೋದು, ಇವರೆಲ್ಲ ಇದ್ದಾರೆ. ದೊಡ್ಡ ದೊಡ್ಡ ಬೇರುಗಳು, ಸಂಪತ್ತನ್ನು ಹೀರುವಂಥ ಬೇರುಗಳಿದು.
ಆದ ಕಾರಣ ತಾವುಗಳು ನಮಗೆ ಈ ದೊಡ್ಡ ಬೇರುಗಳ ಮಧ್ಯೆ ಕಡಬೆ ಎಂಬ ತಾಲೂಕಿನ ಸಣ್ಣ ಗಿಡ ಬದುಕಲು ನಿಮ್ಮದು ಸಹಕಾರ ಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಶಾಖೆಯನ್ನು ವಿಸ್ತರಿಸುವಾಗ ಬೇರೆ ಜಿಲ್ಲೆಗೆ ಹೋಗುವ, ರಾಜ್ಯ ಮಟ್ಟದಲ್ಲಿ ವಿಸ್ತರಿಸುವ. ನಾವು ಗ್ರಾಮೀಣ ಭಾಗದಲ್ಲಿ ಮಾಡೋದಿದ್ರೆ ನಾವೊಂದು ಕೂತು ಸೌಹಾರ್ದ ಚರ್ಚೆಯ ಮುಖಾಂತರ ಮತ್ತೆ ಮುಂದುವರಿಯುವಂಥ ಒಂದು ಸಣ್ಣವನಾಗಿ ದೊಡ್ಡ ಮನವಿ ಸರ್. ಇದನ್ನು ನೀವು ಗಮನಿಸಿದರು ಎಂಬುದು ನನ್ನ ಅನಿಸಿಕೆ. ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ರವಿ ಮುಂಗ್ಲಿಮನೆ ಮಾತನಾಡಿ, ಎಲ್ಲ ಸಂದರ್ಭದಲ್ಲೂ ಸವಾಲು ಸ್ವೀಕರಿಸಿಕೊಂಡು ಸಂಘ ಸ್ಥಾಪನೆಯಾಗಿದೆ. ಈ ಸಹಕಾರ ಸಂಘವು ಗೌಡ ಸಮಾಜದ ಬೆಳವಣಿಗೆಗೆ ಪೂರಕವಾಗಿದೆ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಆರೋಗ್ಯ ಸಮಸ್ಯೆಯಲ್ಲಿರುವವರಿಗೆ ಆರ್ಥಿಕ ನೆರವು ನೀಡುವುದರಿಂದ ಸಂಘ ಮತ್ತಷ್ಟು ಬೆಳೆದಿದೆ. ಎಲ್ಲ ಸಮುದಾಯದವರು ಸಂಘದ ಬೆಳವಣಿಗೆಗೆ ಸಹಕಾರವನ್ನ ನೀಡ್ತಾ ಇದ್ದು ಮುಂದೆ ಸಂಘ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಎಂದರು. ಪುತ್ತೂರಲ್ಲಿ ಗೌಡ ಸಂಘ ಸ್ಥಾಪನೆ ಮಾಡೋರು ಯಾರಿದ್ದೀರಿ ಅಂತ ಕೇಳಿದ ಒಂದು ಮಾತು ಮೋಹನ್ ಗೌಡರ ಮಾವ ಮಿಲಿಟ್ರಿ ರಿಟೈರ್ಡ್ ಅವರು ಹೇಳಿದರು. ಅದೇ ರೀತಿ ಕುರಿಂಜಿಯವರು ಕೂಡ ಒಂದು ಚಾಲೆಂಜ್ ಹಾಕಿದ್ದಾರೆ, ಪುತ್ತೂರಲ್ಲಿ ಮೀಸೆ ಇದ್ದವರು ಯಾರಿದ್ದೀರಿ ಅಂತೇಳಿ. ಈ ಎಲ್ಲ ಚಾಲೆಂಜ್ಗಳನ್ನು ಸ್ವೀಕರಿಸಿಕೊಂಡು ನಾವು ಸಮಾಜವನ್ನು ಕಟ್ಟುವ ಕೆಲಸಕ್ಕೆ ಹೊರಟವರು. ಆಗ ತುಂಬ ಹಿರಿಯರು ನಮ್ಮೊಟ್ಟಿಗೆ ಸಹಕಾರಗಳನ್ನು ನೀಡಿದ್ದಾರೆ. ಆದರೆ ಅದು ಮುಂದೆ ಹೋಗದಿದ್ದಾಗ ಈ ಬ್ಯಾಂಕಲ್ಲಿ ಹಾಕ್ತಾರೆ ನಗದು ಅಂತೇಳಿ. ಈ ನಗುವವರು ಇಲ್ಲದಿದ್ದರೆ ಅದು ಅಲ್ಲಿ ವರ್ಕೌಟ್ ಆಗೋದಿಲ್ಲ, ಎಲ್ಲರೂ ಸಿಟ್ಟಿನವರಾದರೆ. ಈ ನಗದು ಅಂತ ಹೇಳೋ ವಿಷಯ ಬರುವಾಗ ನಮ್ಮಲ್ಲಿ ಈ ದುಡ್ಡಿನ ಕೊರತೆ ಇರುವಾಗ ಏನಾಯಿತು ಅಂತೇಳಿದರೆ ಇನ್ನು ಮುಂದಕ್ಕೆ ಹೇಗೆ ಹೋಗುವುದು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಸಹಕಾರಿ ಸಂಘವನ್ನು ಸ್ಥಾಪಿಸುವ ಅಂತೇಳಿ ಸಂಘದ ಸಂಘಟನೆಯನ್ನು ಬಿಟ್ಟು ಸಹಕಾರಿ ಸಂಘದ ಸ್ಥಾಪನೆಗೆ ಹೊರಟದ್ದು. ನಮ್ಮ ಎಲ್ಲ ಕಾರ್ಯಕ್ರಮಗಳು ಸಂಘದ ಅಭಿವೃದ್ಧಿಗೆ ಕಾರಣ ನಾವು ಪ್ರಥಮವಾಗಿ ಸ್ಥಾಪಿಸಿದಂಥ ಈ ಸಹಕಾರಿ ಸಂಘ. ಎಲ್ಲ ಕಾರ್ಯಕ್ರಮಗಳು ಮುಂದಕ್ಕೆ ಆ ಸಹಕಾರಿ ಸಂಘದ ಮುಖಾಂತರ ಲೆಕ್ಕಪತ್ರಗಳಾಗಲಿ ಎಲ್ಲವೂ ಅಲ್ಲಿ ನಡೀತಾ ಇತ್ತು. ಅಲ್ಲಿ ಕೂಡ ಒಂದು ಚಾಲೆಂಜ್ ಏನಿತ್ತು ಅಂತೇಳಿದರೆ ನಮಗೆ ಶಿಸ್ತಿನವರು ಬೇಕು ಅಂತೇಳಿ ಫಸ್ಟಿಗೆ ನಾವೊಂದು ಅಧ್ಯಕ್ಷರು ಮಾಡಿದ್ದು ಒಬ್ಬ ರಿಟೈರ್ಡ್ ಆಫೀಸರನ್ನು, ಮಿಲಿಟ್ರಿ ರಿಟೈರ್ಡ್ ಆಫೀಸರ್. ಮತ್ತು ನಮ್ಮ ಸಂಘ ಬೆಳೀಲಿಕ್ಕೆ ಕೇವಲ ನಾವು ಗೌಡ ಸಮಾಜದವರು ಮಾತ್ರ ಅಲ್ಲ, ಎಲ್ಲ ಧರ್ಮದವರು ಕೂಡ ಸಹಕರಿಸಿದ್ದಾರೆ. ಇವರೆಲ್ಲರಿಗೂ ನಾನು ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಸಂಘ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಸೊಸೈಟಿ ಉತ್ತರವಾಗಿ ಬೆಳೀಲಿ ಅಂತೇಳಿ ಶುಭ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಸನ್ಮಾನಿತರ ಪೈಕಿ ಅನಿಸಿಕೆ ವ್ಯಕ್ತಪಡಿಸಿದ ಮಾಜಿ ನಿರ್ದೇಶಕ ನಾಗೇಶ್ ನಳಿಯಾರು ಇವರು ಗ್ರಾಹಕರ ಸಹಕಾರದಿಂದ ಹಾಗೂ ಹಿರಿಯರ ಸಾಧನೆಯಿಂದ ಸಂಘ ಈಗ ಬಲಿಷ್ಠವಾಗಿ ಬೆಳೆದಿದೆ. ನೆಲ್ಯಾಡಿ ಶಾಖೆಯಲ್ಲಿ ಆರಂಭದಲ್ಲಿ ಮ್ಯಾನೇಜರ್ ಆಗಿದ್ದ ಶಿವಪ್ರಸಾದ್ ಹಾಗೂ ಇವರ ತಂಡದ ಕಾರ್ಯವೈಖರಿಯು ಅದ್ಭುತವಾಗಿತ್ತು ಎಂದು ಹೇಳಿದರು. ಜನ್ಮ ಅಂತ ಒಂದು ತಾಳಿದ ನಂತರ ಅವನ ಹಿರಿಕೆಯನ್ನು ಗುರುತಿಸಬೇಕು ಅಂತಂದರೆ ಅವನು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಆ ಕೊಟ್ಟರೆ ಮಾತ್ರ ಆ ಜೀವನ ಸಾರ್ಥಕ. ಆ ಸಾರ್ಥಕವನ್ನು ಪಡಿಬೇಕು ಅಂತಂದರೆ ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು. ಇವತ್ತು ಸುರೇಶ್ ಬೈಲ್ ಆಗಿರ್ಬೋದು, ಅವರು ಸ್ಥಾಪಕ ಅಧ್ಯಕ್ಷ, ಅದು ಒಂದು ಕಾರ್ಯ, ಅದು ಅದ್ಭುತ. ಅದು ಜೀವನದಲ್ಲಿ ಯಾರಿಗೂ ಸಿಗುವುದಿಲ್ಲ. ಆ ಯೋಗ್ಯತೆ ನಮಗೆ ಬೇಕು ಖಂಡಿತ ಅದು. ಮತ್ತು ಮೋಹನ್ ಹಿಡಿಯಡ್ಕ ಅವರು ಸಹ ಹಾಗೆ ಅದೊಂದು ಪ್ರಯತ್ನ. ನಮ್ಮ ಎಲ್ಲ ಜೀವನವನ್ನು ಸಮಾಜಕ್ಕೆ ಅಂತಲೇ ಅವರು ಬಿಡ್ತಾರೆ. ಆಗ ನಾವು ಅವರನ್ನು ತೆಗೊಳ್ಬಾರ್ದು, ನಾವು ಅವರಿಗೆ ಪೂರಕವಾಗಿ ಕೆಲಸ ಮಾಡಬೇಕು. ಆಗ ಮಾತ್ರ ನಮ್ಮ ಗೌಡ ಸಂಘ ನಾವು ನಮ್ಮೊಟ್ಟಿಗೆ ಇತರರನ್ನು ಬೆಳೆಸುವಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು. ಇವತ್ತು ನಮ್ಮ ಈ ಸಂಘ ನಾನು ಈ ನೆಲ್ಯಾಡಿಯಲ್ಲಿ ಮಾಡಿದ ಕಾರಣ ನಾವು ಎಲ್ಲರನ್ನು ಎಲ್ಲ ಧರ್ಮ ಮತದವನ್ನು ಬಿಟ್ಟು ಎಲ್ಲರಿಗೂ ನಿರಂತರವನ್ನು ಸೇವೆಯನ್ನು ಕೊಡಬೇಕು ಅಂತ ನಾನು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಹೇಳ್ತಾ ಇದ್ದೇನೆ. ಹೃತ್ಪೂರ್ವಕವಾಗಿ ಮನಪೂರ್ವಕವಾಗಿ ಆ ಶಿವಪ್ರಸಾದ್ ಮತ್ತು ಆ ತಂಡ ಅಷ್ಟು ಒಳ್ಳೆಯ ಒಂದು ಬೇಸಿಕ್ ಫೌಂಡೇಶನ್ ಹಾಕಿದ ಕಾರಣ ಈ ಸಂಘ ಅಷ್ಟು ಒಳ್ಳೆಯದಲ್ಲಿ ನಡೀತಿದೆ. ಈ ಒಕ್ಕಲಿಗ ಪತ್ತಿನ ಸಹಕಾರ ಉತ್ತಮ ರೀತಿಯ ಬೆಳವಣಿಗೆ ಆಗಿದೆ ಅಂತ ಹೇಳ್ತೇನೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ಚಿದಾನಂದ ಬೈಲಾಡಿಯವರು ಮಾತನಾಡಿ, 2002ರಲ್ಲಿ ಪುತ್ತೂರು ಶಾಸಕರಾಗಿದ್ದ ಡಿ.ವಿ. ಸದಾನಂದಗೌಡರ ಮಾರ್ಗದರ್ಶನದಲ್ಲಿ ಪುತ್ತೂರಿನಲ್ಲಿ ಒಕ್ಕಲಿಗ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾದ ವೇಳೆ ಅದಕ್ಕೆ ಪೂರಕವಾಗಿ ಸಹಕಾರಿ ಸಂಘ ಸ್ಥಾಪನೆಗೊಂಡಲ್ಲಿ ಒಳ್ಳೆಯದು ಎಂಬ ಅಭಿಪ್ರಾಯದಂತೆ ಈಗಿನ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿರುವ ಮೋಹನಗೌಡ ಇಡ್ಯಡ್ಕ ಇವರ ನೇತೃತ್ವದಲ್ಲಿ 20 ಮಂದಿ ಸಮಾನ ಮನಸ್ಕರ ತಂಡವನ್ನು ರಚಿಸಿ ಸಂಘ ಸ್ಥಾಪನೆ ಪ್ರಕ್ರಿಯೆ
ಪ್ರಾರಂಭಿಸಲಾಗಿತ್ತು. ಹಂತ ಹಂತವಾಗಿ ಬೆಳೆದು 2020ರಿಂದ 2023ರ ತನಕ ವರ್ಷಕ್ಕೆ ಒಂದರಂತೆ 4 ಶಾಖೆ ಪ್ರಾರಂಭಗೊಂಡಿರುವುದು ಸಂಘದ ಅಭಿವೃದ್ಧಿಯ ಸಂಕೇತವಾಗಿದೆ. 2024ರ ಜುಲೈ 13ರಂದು 10ನೇ ಬಿಟ್ಲ ಶಾಖೆ ಪ್ರಾರಂಭಗೊಳ್ಳಲಿದೆ ಎಂದರು. 2002 ಸೆಪ್ಟೆಂಬರ್ 2ನೇ ತಾರೀಕಿಗೆ ಪುತ್ತೂರಲ್ಲಿ ಪ್ರಥಮವಾಗಿ ಶಾಖೆಯನ್ನು ಉದ್ಘಾಟನೆ ಮಾಡಿ ಪೂಜ್ಯರಾದ ವೆಂಕಟರಮಣಗೌಡರವರ ಕುರಿಂಜಿ ವೆಂಕಟರಮಣಗೌಡರವರ ನೇತೃತ್ವದಲ್ಲಿ ಮತ್ತು ಆದಿಚುಂಚನಗಿರಿ ಕ್ಷೇತ್ರದ ಮಂಗಳೂರು ಶಾಖಾ ಮಠದ ಪರಮಪೂಜ್ಯ ಸ್ವಾಮೀಜಿಯವರ ಒಂದು ಆಶೀರ್ವಚನದ ಮೂಲಕ ಪ್ರಾರಂಭಗೊಂಡಿತು. ಪ್ರಾರಂಭದಲ್ಲಿ ಜಗನ್ನಾಥ್ ಬೊಮ್ಮೆಟ್ಟಿಯವರು ಸ್ಥಾಪಕ ಅಧ್ಯಕ್ಷರಾಗಿ ಅದರ ನೇತೃತ್ವವನ್ನು ವಹಿಸಿಕೊಂಡರು. ಅದು ಅದರದೇ ಆದ ವೇಗ ಅಲ್ಲ, ಅದರದೇ ಆದ ರೀತಿಯಲ್ಲಿ ಅದು ಕಾರ್ಯಚಟುವಟಿಕೆಯನ್ನು ಮಾಡ್ತಾಯಿತ್ತು. ಸುಮಾರು 7 ವರ್ಷ ಆದ ನಂತರ ಒಂದು ಶಾಖೆಯನ್ನು ತೆರೆಯುವಂಥ ಕೆಲಸ ಕಾರ್ಯಗಳಾಯಿತು. ಅಂದರೆ 2009 ಇವಾಗದ ಕಡಬ ತಾಲೂಕಿನಲ್ಲಿ ಪ್ರಥಮ ಶಾಖೆಯನ್ನು ತೆರೆಯುವಂಥ ಕೆಲಸ ಆಯಿತು. ತದನಂತರ 2011 ಉಪ್ಪಿನಂಗಡಿ, 2014 ನೆಲ್ಯಾಡಿ, 2015 ಕುಂಬ್ರ, 2020 ಅಲಂಕಾರ, 2021 SMTಯಲ್ಲಿ ಪುತ್ತೂರಲ್ಲಿ ಮತ್ತೊಂದು ಶಾಖೆ, 2022 ಕಾಣಿಯೂರು, 2023 ಬೆಲ್ಲಾರೆ. ಹೀಗೆ 9 ಶಾಖೆಗಳನ್ನು ತೆರೆದು ನಿರಂತರವಾಗಿ ಕಳೆದ 2020ರಿಂದ ನಿರಂತರವಾಗಿ ಪ್ರತಿ ವರ್ಷ ಒಂದೊಂದು ಶಾಖೆಯನ್ನು ತೆರೆಯುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದದ್ದು ಇದು ಅಭಿವೃದ್ಧಿಯ ಸಂಕೇತ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇದಕ್ಕಾಗಿ ಪ್ರೋತ್ಸಾಹವನ್ನು ನೀಡಿದ, ಸಹಕಾರವನ್ನು ನೀಡಿದ ಎಲ್ಲ ಬಂಧುಗಳಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.